ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳನ್ನು ತೊರೆದು ಹಲವಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಚ್.ಆರ್. ರಾಮೇಗೌಡರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಎಚ್.ಆರ್. ರಾಮೇಗೌಡರವರ ಸ್ನೇಹಿತರಾದ ರೇಣುಕೇಶ್, ಯದು, ದಿವಾಕರ್, ಶೇಖರ್ ಮತ್ತು ಬೆಂಬಲಿಗರು ತುರುವೇಕೆರೆ ಪಟ್ಟಣದ ಆರಾಧ್ಯ ದೇವತೆ ಉಡ್ಸಲಮ್ಮ ದೇವಿಗೆ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದರು. ಬಳಿಕ ಜೆಡಿಎಸ್ ಮುಖಂಡರಾದ ಬಾಣಸಂದ್ರ ರಮೇಶ್, ಹೇಡಗಿಹಳ್ಳಿ ವಿಶ್ವನಾಥ್ರವರ ಜೊತೆಗೂಡಿ ಬಾಣಸಂದ್ರ ರಸ್ತೆಯ ಮೂಲಕ ಜೆಡಿಎಸ್ ಪಕ್ಷ ಮತ್ತು ಕೃಷ್ಣಪ್ಪ ಅವರ ಪರ ಘೋಷಣೆಗಳನ್ನು ಕೂಗುತ್ತಾ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಜೆಡಿಎಸ್ ಕಚೇರಿಗೆ ಆಗಮಿಸಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಮಾಜಿ ಶಾಸಕರಾದ ಎನ್.ಟಿ. ಕೃಷ್ಣಪ್ಪರವರು ಮೆರವಣಿಗೆ ಮೂಲಕ ಸಾಗಿ ಬಂದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಪಕ್ಷದ ಶಾಲು ಮತ್ತು ಹಾರ ಹಾಕುವ ಮೂಲಕ ಪಕ್ಷಕ್ಕೆ ಸ್ವಾಗತಿಸಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಎನ್.ಟಿ. ಕೃಷ್ಣಪ್ಪ, ಕಳೆದ 5 ವರ್ಷಗಳಿಂದ ಇದ್ದ ಶಾಸಕರು 40% ಕಮಿಷನ್ ಗಿರಾಕಿಯಾಗಿದ್ದು ಅವರಿಂದ ಕ್ಷೇತ್ರದ ಅಭಿವೃದ್ಧಿ ಶೂನ್ಯವಾಗಿದೆ. ಇದರಿಂದ ಬೇಸತ್ತು ನಮ್ಮ ಪಕ್ಷಕ್ಕೆ ಮುಖಂಡರು ಸೇರ್ಪಡೆಯಾಗುತ್ತಿದ್ದಾರೆ. ನಾನು ಇವರ ಜೊತೆ ಸಕ್ರಿಯ ಒಡನಾಟದಿಂದ ಇದ್ದು ಯಾವ ಲೋಪವೂ ಬರದಂತೆ ನೋಡಿಕೊಳ್ಳುತ್ತೇನೆ. ಯಾರ ಮನಸ್ಸಿಗೂ ನೋವಾಗದಂತೆ ಅಧಿಕಾರವನ್ನು ನಡೆಸುತ್ತೇನೆ ಎಂದರು. ನಂತರ ಮುಖಂಡರಾದ ಎಚ್.ಆರ್. ರಾಮೇಗೌಡ ಮಾತನಾಡಿ, ನಾನು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಸೇರ್ಪಡೆಯಾಗಿದ್ದೇನೆ. ಮಾಜಿ ಶಾಸಕರಾದ ಎನ್.ಟಿ. ಕೃಷ್ಣಪ್ಪ ಆಡಳಿತ ವೈಖರಿ, ಪಾರದರ್ಶಕ ಶಾಸಕತ್ವವನ್ನು ಮೆಚ್ಚಿ ನಾವೆಲ್ಲರೂ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಜೆಡಿಎಸ್ಗೆ ಸೇರ್ಪಡೆಯಾಗಿರುವುದಾಗಿ ತಿಳಿಸಿದರು. ನಂತರ ಕಾಂಗ್ರೆಸ್ ಪಕ್ಷಕ್ಕೆ ತೊರೆದು ಜೆಡಿಎಸ್ ಪಕ್ಷ ಸೇರಿಕೊಂಡ ಪಟ್ಟಣದ ಮುಖಂಡರಾದ ಮಹೇಶ್ ಮಾತನಾಡಿ, ಕೃಷ್ಣಪ್ಪನವರ ಆಡಳಿತ ವೈಖರಿ ಹಾಗೂ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳಿಂದ ಸಾಮಾನ್ಯ ಜನರಿಗೆ ಕೆಲಸ ಮಾಡಿಸಿಕೊಡುವ ವ್ಯಕ್ತಿತ್ವ, ದಕ್ಷ ಆಡಳಿತವನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಂಡಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಸ್ವಾಮಿ, ಪಟ್ಟಣ ಪಂಚಾಯತಿ ಸದಸ್ಯರಾದ ಸುರೇಶ್, ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರಾದ ದಿವಾಕರ್, ಕಣತೂರು ಪ್ರಸನ್ನ, ದೇವೇಗೌಡ ಬಡಾವಣೆಯ ಶಿವರಾಜ್, ತಾವರೆಕೆರೆ ತಿಮ್ಮೇಗೌಡ, ಪರಮೇಶ್, ಮುನಿಯೂರು ಮಂಜುನಾಥ್, ದಿಲೀಪ್ ಮುಂತಾದವರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.